ಮಂಗಳೂರಿನ ಮೂಡಾ ಕಚೇರಿಯಲ್ಲಿ ಮಧ್ಯವರ್ತಿ ಹಾಗೂ ಪ್ರಮುಖ ಪಕ್ಷವೊಂದರಲ್ಲಿ ಕಾರ್ಯಕರ್ತನಾಗಿರುವ ಪುಡಾರಿಯೊಬ್ಬ ಅನಧಿಕೃತವಾಗಿ ಕಡತವನ್ನೇ ತಿದ್ದುಪಡಿ ಮಾಡಿದ್ದಾನೆ. ಕಡತ ಪರಿಶೀಲಿಸಿ ಪೆನ್ನಲ್ಲಿ ತಿದ್ದುವ ವಿಡಿಯೋ ಬಹಿರಂಗವಾಗಿದೆ. ಜನವರಿ 7ರಂದು ಮಧ್ಯಾಹ್ನ 1:30 ಹೊತ್ತಿಗೆ ರೆಕಾರ್ಡ್ ಆದ ಸಿಸಿಟಿವಿ ವಿಡಿಯೋ ಇದಾಗಿದೆ. ಇದರಲ್ಲಿ ಮಧ್ಯವರ್ತಿಯೊಬ್ಬ ಮೂಡಾದ ಮೊದಲ ಮಹಡಿಯಲ್ಲಿನ ಕಚೇರಿಗೆ ಬಂದು ಊಟದ ಸಮಯವಾದ ಕಾರಣ ಯಾರೂ ಇಲ್ಲದನ್ನ ಕಂಡು ಟೇಬಲ್ ಮೇಲಿನ ಕಡತಗಳಲ್ಲಿ ತನಗೆ ಬೇಕಾದದ್ದನ್ನು ಹುಡುಕಿ ತನ್ನದೇ ಪೆನ್ನಿಂದ ಬರೆಯುವುದು ಕಂಡುಬಂದಿದೆ. ಆದರೆ ಮಧ್ಯವರ್ತಿ ಅಕ್ರಮ ಪ್ರವೇಶದ ಬಗ್ಗೆ ಮೂಡಾ ಅಧಿಕಾರಿಗಳು ಇದೀಗ ಉರ್ವ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಮುಂದಾಗಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ನಡೆದ ಪ್ರಕರಣದ ಕುರಿತು ಶಾಸಕ ಡಾ ವೈ ಭರತ್ ಶೆಟ್ಟಿ ಅವರು ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಆಡಳಿತ ಪಕ್ಷದ ಕಾರ್ಯಕರ್ತರೇ ಮೂಡಾದಲ್ಲಿ ಅಧಿಕಾರ ನಡೆಸುತ್ತಿದ್ದಾರೆ, ಅಕ್ರಮವನ್ನು ಸಕ್ರಮ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ.